ಸಾರ್ವಜನಿಕ ಹಿಂದೂ ರುದ್ರಭೂಮಿ ಸಮಿತಿ ಕರಿಯಕಲ್ಲು ಮತ್ತು ರೋಟರಿ ಕ್ಲಬ್ ಸಮಿತಿ ಸಹಯೋಗದೊಂದಿಗೆ ಕಾರ್ಕಳ ಪುರಸಭೆ ವ್ಯಾಪ್ತಿಯ 10 ಬಸ್ ನಿಲ್ದಾಣಗಳನ್ನು ನೀರಿನಿಂದ ಸ್ವಚ್ಛಗೊಳಿಸಿ ಸ್ಯಾನಿಟೈಸರ್ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು। ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಪುರಸಭಾ ಸದಸ್ಯರಾದ ಪ್ರಕಾಶ್ ರಾವ್ ಅವರು ಗಾಂಧಿ ಜಯಂತಿಯ ಪ್ರಯುಕ್ತ ನಮ್ಮ ಪರಿಸರವನ್ನು ಆದಷ್ಟು ಸ್ವಚ್ಛಗೊಳಿಸಿ ಸ್ವಚ್ಛ ಭಾರತವೆಂಬ ಮೋದಿಯವರ ಕನಸನ್ನು ಈ ಸಂದರ್ಭದಲ್ಲಿ ನನಸುಗೊಳಿಸಬೇಕು ಎಂದು ಹೇಳಿದರು। ಕಾರ್ಕಳದ 12 ಪ್ರಯಾಣಿಕರ ತಂಗುದಾಣವನ್ನು ನೀರಿನಲ್ಲಿ ಶುಚಿತ್ವಗೊಳಿಸಿ ನಂತರ ಸ್ಯಾನಿಟೈಸರ್ ಮಾಡುವ ಮೂಲಕ ವಿಶೇಷ ಕಾರ್ಯಕ್ರಮವನ್ನು ರೋಟರಿ ಮತ್ತು ಈ 3-4 ಸಂಸ್ಥೆಗಳು ಹಮ್ಮಿಕೊಂಡಿದ್ದೇವೆ। ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ। ಒಂದು ಆನೆಕೆರೆ ಕುಂಟಲ್ಪಾಡಿಯಲ್ಲಿ 2 ಬಸ್ಸು ತಂಗುದಾಣ, ಪುಲ್ಕೇರಿಯಲ್ಲಿ 2, ಕರಿಯಕಲ್ನಲ್ಲಿ 2, ಅನಂತಶಯನದಲ್ಲಿ 1, SBT ಸರ್ಕಲ್ನ ಬಳಿ 1, ಕಾಬೇಟಿನಲ್ಲಿ 1, ಹೀಗೆ 12 ಕಡೆಗಳಲ್ಲಿ ನಾವು ಹೀಗೆ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಾ ಇದ್ದೇವೆ। ಈ ಸಂದರ್ಭದಲ್ಲಿ ರಾಜೇಶ್ ಶೆಟ್ಟಿ, ಸಂತೋಷ್ ರಾವ್, ರೋಟರಿ ಅಧ್ಯಕ್ಷ ರೇಖಾ ಉಪಾಧ್ಯಾಯ, ರಮೇಶ್ ಅಂಚನ್ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು।